ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾರಾಯಣಗುರು ಅಭಿವೃದ್ಧಿ ನಿಗಮ, ಗಾಣಿಗರ ನಿಗಮ, ಹಡಪದ ನಿಗಮ ಹೀಗೆ 3 ನಿಗಮಗಳನ್ನು ಹೊಸದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಇಲ್ಲಿನ ಇಬ್ಬರು ಬಿಲ್ಲವ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಅದಕ್ಕೂ ಅಪಸ್ವರ ಎಬ್ಬಿಸಿದ್ದಾರೆ. ಇವರ ಅಪಸ್ವರದ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆಯುವ ಲಾಬಿ ಇದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಆರೋಪವನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ನಾರಾಯಣ ಅಭಿವೃದ್ಧಿ ನಿಗಮ ಮಾಡಿದ್ದು ಅದರಲ್ಲೂ ತಪ್ಪನ್ನು ಹುಡುಕ್ತಾ ಇದ್ದಾರೆ. ಈ ನಿಗಮ ಆರಂಭವಾಗಲು ಹಲವು ಮಂದಿ ನಾಯಕರು ಕೆಲಸವನ್ನ ಮಾಡಿದ್ದಾರೆ. ಆದರೆ ಸತ್ಯಜಿತ್ ಸುರತ್ಕಲ್ ಮತ್ತು ಪದ್ಮರಾಜ್ ಅವರು ನಿಗಮ ರಚನೆಗಾಗಿ ಏನೂ ಕೆಲಸವನ್ನ ಮಾಡಿಲ್ಲ. ನಾರಾಯಣಗುರು ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ನಾಯಕರಾದ ತಿಮ್ಮೇಗೌಡರು, ವೇದಕುಮಾರ್, ಪ್ರಣವಾನಂದ ಸ್ವಾಮೀಜಿ, ನವೀನ್ ಸುವರ್ಣ ಅವರು ತುಂಬಾ ಕೆಲಸವನ್ನ ಮಾಡಿದ್ದಾರೆ. ಆದರೆ ನಿಜವಾಗಿಯೂ ನಿಗಮ ಮಾಡಲು ಪ್ರಯತ್ನಿಸಿದವರಿಗೂ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ ಪದ್ಮರಾಜ್ ಮತ್ತು ಸತ್ಯಜಿತ್ ಸುರತ್ಕಲ್ಗೂ ಏನು ಸಂಬಂಧ ಇಲ್ಲ. ಇವತ್ತು ಘೋಷಣೆ ಮಾಡಿದಾಕ್ಷಣ ಅನುದಾನ ಕೊಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೊಂದು ನೀತಿ ನಿಯಮಗಳು ಅನ್ನುವುದು ಇದೆ. ಅಪಸ್ವರ ಎತ್ತುವ ಇವರಿಗೆ ಈ ಹಿಂದೆ ನಿಗಮ ಆಗದೆ ಇದ್ದಾಗ ಮಾತನಾಡಲು ಏಕೆ ಆಗಿಲ್ಲ ಎಂದು ಪ್ರಶ್ನಿಸಿದ್ರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಬಳಿಕ ನಾರಾಯಣಗುರು ವಿಚಾರಧಾರೆಗಳಿಗೆ ಆದ್ಯತೆ ನೀಡ್ತಾ ಇದೆ. ಆದರೆ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ದ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳು ಹಿಂಬಾಗಿಲಿನ ಮೂಲಕ ಟಿಕೆಟ್ ಅನ್ನ ಪಡೆಯಲು ಇವರಿಬ್ಬರು ಮಾತನಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ಹೊಸಬೆಟ್ಟು, ರಾಧಾಕೃಷ್ಣ, ರಣದೀಪ್ ಮೊದಲಾದವರು ಇದ್ರು. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 3 ನಿಗಮ ಮಂಡಳಿಯನ್ನು ಹೊಸತಾಗಿ ಆದೇಶಿಸಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಒಂದು ನಾರಾಯಣಗುರು ಅಭಿವೃದ್ಧಿ ನಿಗಮ, ಮತ್ತೊಂದು ಗಾಣಿಗರ ಅಭಿವೃದ್ಧಿ ನಿಗಮ, ಮತ್ತೊಂದು ಹಡಪದ ಅನ್ನುವಂಥ ನಿಗಮ 3 ಮಾಡಿದ್ದಾರೆ. ಸ್ವಾಗತ ಮಾಡಬೇಕಿತ್ತು ಖುಷಿಯಿಂದ, ಆದರೆ ಮಾಡಿಲ್ಲ. ಅದರಲ್ಲಿ ಒಂದು ತಪ್ಪು ಹುಡುಕುತ್ತಾ ಇದ್ದಾರೆ. ಇಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿಕ್ಕೆ ಕಾರಣ ಬೆಂಗಳೂರಿನ ಕರ್ನಾಟಕ ಆರ್ಯ ಈಡಿಗ ಸಂಘದ ಅಧ್ಯಕ್ಷ ತಿಮ್ಮೇಗೌಡರು ಇದರ ಹಿಂದೆ ತುಂಬ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಬಿಲ್ಲವ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ವೇದಕುಮಾರರು ಪ್ರಯತ್ನ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಪ್ರಣವಾನಂದ ಸ್ವಾಮಿ ಈ ಬಗ್ಗೆ ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ ಬಿಲ್ಲವ ಸಂಘ ನಮ್ಮ ನವೀನ್ ಸುವರ್ಣರು ಕೂಡ ಅದರ ಬಗ್ಗೆ ಕೆಲಸ ಮಾಡಿದ್ದಾರೆ. ಘೋಷಣೆ ಮಾಡಿದವರಿಗೂ ಇದಕ್ಕೂ ಯಾವ ಕನೆಕ್ಷನ್ ಇಲ್ಲ ನನ್ನ ಲೆಕ್ಕದಲ್ಲಿ, ನನಗೆ ಗೊತ್ತಿದ್ದ ಮಟ್ಟಿಗೆ. ನಾರಾಯಣಗುರು ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದು ಇದೊಂದು ರಾಜಕೀಯಕ್ಕೋಸ್ಕರ ಅಲ್ಲ, ರಾಜಕೀಕರಣಕ್ಕೋಸ್ಕರ ಮಾಡಿದ್ದಲ್ಲ. ನಾರಾಯಣಗುರು ನಿಗಮ ಆದ ನಂತರ ಈಗ 500 ಕೋಟಿ ಅನುದಾನ ಸಾಲದು, ಅನುದಾನ ಕೊಡಬೇಕು, ಸುಗಮ ಘೋಷಣೆ ಸಾಲದು ಅಂತ ಹೇಳ್ತಾರೆ. ನಾನು ಕೇಳೋದು ಇಷ್ಟೇ, ನಾರಾಯಣಗುರುರ ಬಗ್ಗೆ ಎಷ್ಟು ಕಾಳಜಿ ಇವರಲ್ಲಿ ಇದೆ ಇದ್ದಿದ್ರೆ ಹಿಂದೆ ಸರ್ಕಾರಗಳಿತ್ತಲ್ಲ, ಯಾಕೆ ಈ ಶಬ್ದಗಳು ಬರ್ತಿರ್ಲಿಲ್ಲ? ಆಗ ನಾರಾಯಣಗುರು ವಸತಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಬಿಜೆಪಿ ಸರ್ಕಾರ ಬಂದ ನಂತರವೇ. ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯ ಸೈನಿಕ ತರಬೇತಿ ಶಾಲೆ ಆದೇಶ ಆದದ್ದು ಬಿಜೆಪಿ ಸರ್ಕಾರ ಬಂದ ನಂತರವೇ, ಕಾಂಗ್ರೆಸ್ ಮಾಡಿಲ್ಲ. ಪುತ್ತೂರಿನಲ್ಲಿ KSRTC ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡಿಗೆ ಕೋಟಿ ಚೆನ್ನಯ್ಯ ಹೆಸರು ನಾಮಕರಣ ಮಾಡಿದ್ದು, ಆದೇಶ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ, ಕಾಂಗ್ರೆಸ್ ಆಗಿಲ್ಲ. 4ನೇದು ಮಂಗಳೂರಿನ ಲೇಡಿ ವೃತ್ತವನ್ನು ನಾರಾಯಣಗುರು ವೃತ್ತವನ್ನಾಗಿ ಪರಿವರ್ತನೆ ಮಾಡಿದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಲೇ ಆದೇಶ ಆದ್ದು. ಈಗ ನಾರಾಯಣಗುರು ಅಭಿವೃದ್ಧಿ ಅದು ಕೂಡ ಬಿಜೆಪಿ ಸರ್ಕಾರ ಬಂದಿದೆ. ಇದು ಒಂದು ಸಮಾಜದಲ್ಲಿ ಗೊಂದಲ ಹುಟ್ಟಿಸುವಂಥ ಒಂದು ಷಡ್ಯಂತ್ರ ಇದರ ಹಿಂದೆ ಆಗ್ತಾ ಇದೆ, ಎದುರಿಗೆ ಕಾಣುವುದಿಲ್ಲ. ಹಿಂದೆ ಕಾಂಗ್ರೆಸ್ ಪಕ್ಷದ ಟಿಕೆಟಿಗೋಸ್ಕರ ನಡೆಯತಕ್ಕಂಥ ಒಂದು ಇದರ ಹಿಂದೆ ಇರತಕ್ಕಂಥ ಇದ್ದಂಥ ಶಬ್ದಗಳು ಅದು ಮೌನವಾಗಿದೆ, ಅದು ನಮ್ಗೆ ಗೊತ್ತಿದೆ. ಕಾಂಗ್ರೆಸ್ ಈಗ ನಿನ್ನೆ ಒಬ್ರು ಮಾಡಿದ್ದಾರೆ, 3 ಟಿಕೆಟ್ ಕೊಡಬೇಕು ಬಿಜೆಪಿಯಿಂದ ಬಿಲ್ಲವರಿಗೆ ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಕೇಳುವವರು ಇದು ಈಗ ಬಿಲ್ಲವರಲ್ಲಿ ತುಂಡು ಮಾಡುವಂಥ ಒಂದು ನಡೀತಾ ಇದೆ. ಬಿಜೆಪಿಯಲ್ಲಿರ್ತಕ್ಕಂಥ ಬಿಲ್ಲವರು ಕಾಂಗ್ರೆಸ್ಗೆ ಬರಬೇಕು, ಅಲ್ಲಿ ಏನು ಬಿಲ್ಲವರಿಗೆ ಏನು ಅವಕಾಶ ಇಲ್ಲ, ಅನ್ಯಾಯ ಆಗುತ್ತೆ ಅನ್ನುವಂತಹ ಒಂದು ಷಡ್ಯಂತ್ರ ನಡೀತಿದೆ. ಜನಾರ್ದನ ಪೂಜಾರಿಗಿಂತ ದೊಡ್ಡ ಬಿಲ್ಲವರಿವರಲ್ಲ ಹೇಳಿದವರು. ಬರೀ ಜಾತಿಗೋಸ್ಕರ ಕೆಲಸ ಮಾಡುವಂಥ ಸ್ವಾಮೀಜಿಗಳಿಂದ ದೇಶಕ್ಕೆ ಅಪಾಯ ಇದೆ. ಕಡಲಾಯ, ಮಡಲಾಯ, ಒಕ್ಕೆಲಾಯ. ಕಡಲಾಯ ಅಂತ ಹೇಳಿದ್ರೆ ಮೊಗವೀರರು, ಮಡಲಾಯ ಅಂತ ಹೇಳಿದ್ರೆ ಬಿಲ್ಲವರು, ಒಕ್ಕೆಲಾಯ ಅಂತ ಹೇಳಿದ್ರೆ ಬಂಟರು. ಈ 3 ಕೂಡ ಒಂದೇ ಬಳ್ಳಿಯ ಹೂಗಳು ಅನ್ನುವಂಥದ್ದು ಈ ನಾಡಿನ ಇತಿಹಾಸ ಇದೆ. ನಾವು ಬರೀ ಒಂದು ಜಾತಿಯನ್ನೇ ಹಿಡ್ಕೊಂಡು ಹೋಗುವಂಥದ್ದು ಅಷ್ಟು ಸಮಂಜಸವಲ್ಲ. ಮತ್ತು ನಾವು ಇದರಲ್ಲಿ ಕೊಟ್ಟಿಗೆ ನ್ಯಾಯ ಒದಗಿಸಿಲ್ಲ ಅಂತ ಹೇಳಿದ್ದಾರೆ. ಅದು ಯಾವ ನ್ಯಾಯವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾರಾಯಣ ಗುರುಗಳನ್ನು ಎಲ್ಲ ಜಾತಿ ಧರ್ಮದವರು ಕೂಡ ಆರಾಧನೆ ಮಾಡ್ತಾರೆ. ಸೊ ನನ್ನದು ಅವರಲ್ಲಿ ರಿಕ್ವೆಸ್ಟು, ನೀವು ನಾರಾಯಣ ಗುರುಗಳ ಹೆಸರು ಹಾಳು ಮಾಡುವಂತ ಮಾಡಬೇಡಿ.
ನೀವು ರಾಜಕೀಯ ಮಾಡೋದಕ್ಕೆ ನಮ್ದು ಯಾವ ಅಭ್ಯಂತರನೂ ಇಲ್ಲ. ಯಾವ ಪಕ್ಷದಲ್ಲಿ ಬೇಕಾದರೂ ನೀವು ಕಂಟೆಸ್ಟ್ ಮಾಡ್ಬೋದು. ಅಲ್ಲ, ನಾನು ಅವರು ಕಾಂಗ್ರೆಸ್ ಅಂತ ಹೇಳಿದೆ, ಕಾಂಗ್ರೆಸ್ಗೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದೆ. ಅದು ನಾವು ಗೊತ್ತಿದ್ದ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಬಾರ್ದಾ? ಪದ್ಮರಾಜರು ಮತ್ತೆ ಯಾರು? ಪದ್ಮರಾಜರು ಬೇರೆ, ನಾನು ಸತ್ಯತ್ ಹೇಳಿದಲ್ಲ. ಪದ್ಮರಾಜರು ಟ್ರೈ ಮಾಡ್ತಾ ಇದ್ದಾರೆ. ಬಂಟ್ವಾಳಕ್ಕೆ ಟ್ರೈ ಮಾಡ್ತಾ ಇದ್ರು, ನನ್ನ ಊರಿಗೆ ಟ್ರೈ ಮಾಡ್ತಾ ಇದ್ರು. ನೀವಿಲ್ಲ ಅಂತ ಹೇಳಿದ್ರು ನಮ್ಗೆ ಗೊತ್ತಲ್ಲ, ಬೇಕಾದ್ರೆ ಬರೀ ಬದಿ ಬಿಡ್ಬೋದು. ದಕ್ಷಿಣಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಪೂಜಾರಿ ಹತ್ರ ಕೂಡ ಮಾತಾಡ್ಲಿಕ್ಕೆ ಹೋದ್ರು. ಪುಣ್ಯಕ್ಕೆ ಪೂಜಾರಿ ಅವರು ಅಶಿತ್ ಪಿರೇರ ಅವರಿಗೆ ಫೋನ್ ಮಾಡಿ ಹೇಳೋದು. ಪೂಜಾರಿ ಅವರು ನಿಮ್ಮ ಪೇಪರ್ನಲ್ಲಿ ಬಂತು, ಟಿವಿಯಲ್ಲಿ ಬಂತು, ನಿಮ್ಮ V4ನಲ್ಲಿ ಬರಲಿಲ್ವಾ? ಎಲ್ಲ ಇದೆ. ಅದು ನನ್ನ ಪ್ರಶ್ನೆ ಅಲ್ಲ, ಅದು ತಪ್ಪಲ್ಲ. ಅವರು ನಾನು ತಪ್ಪು ಅಂತ ಹೇಳಿದ್ದಲ್ಲ, ನೀವು ಮಾಡಿ ಅಂತ ಹೇಳುದು ಸಂತೋಷ. ಸತ್ಯಜಿತ್ ಸರತ್ಕಲ್ಲಿ ಎಲ್ಲಿದ್ರು ಅವರು? ಯಾವುದಾದ್ರೂ ಹಿಂದೆ ಯಾವುದಾದ್ರು ಒಂದೇ ಒಂದು ತೋರಿಸಿ, ಯಾವುದಾದ್ರೂ ಬಿಲ್ಲವ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅಥವಾ ಬಿಲ್ಲವರ ಬಗ್ಗೆ ಪರವಾಗಿ ಮಾತನಾಡಿದ್ದು, ನಾರಾಯಣಗುರುನ ಪರವಾಗಿ ಮಾತನಾಡಿದ್ದು, ಎಲ್ಲವರ ಒಂದು ರೀತಿಯ ರಾಜಕೀಯ ಅಷ್ಟೇ. ಅದಕ್ಕೆ ಬಗ್ಗೆ ನಮ್ಮ ಇರಲಿ, ಮಾಡಲಿ, ಗೆಲ್ಲಿ, ಓಟಿಗೆ ನಿಲ್ಲಿ. ಒಂದು ವೇಳೆ ಕಾಂಗ್ರೆಸ್ ಅಲ್ಲಿ ಓಟ್ ಇಂಡಿಪೆಂಡೆಂಟ್ ಆದ್ರೂ ನಿಲ್ಲಿ, ಎಷ್ಟು ಓಟ್ ಸಿಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ, ಅವರ ಪವರ್ ಎಷ್ಟು ಅಂತ ಗೊತ್ತಾಗುತ್ತೆ. ಇರಲಿ, ಅವರಿಗೆ ಟಿಕೆಟ್ ಸಿಗುದಿಲ್ಲ ಅಂತ ಗೊತ್ತಾದ ನಂತರ ಅವರು ಬೇರೆ ದಾರಿ ಹುಡುಕುತ್ತಾರೆ ಅಷ್ಟೇ, ಮತ್ತೇನಿಲ್ಲ. ಇದೆಲ್ಲ ಚುನಾವಣೆ ಸ್ಟಂಟ್, ಅದಕ್ಕಿಂತ ಹೆಚ್ಚು ಹೇಳೋದಿಲ್ಲ.